ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಅಂಗಳ ಗ್ರಾಮದಲ್ಲಿ ವಸತಿ ಸಚಿವರು ವಿ ಸೋಮಣ್ಣನವರು ಹಕ್ಕುಪತ್ರ ವಿತರಣೆ ಮಾಡುವ ವೇಳೆ ಮಹಿಳೆಯ ಕೆನ್ನೆಗೆ ಹೊಡೆದ ಅಮಾನವೀಯ ಘಟನೆಯನ್ನು ಖಂಡಿಸಿ ದಲಿತ ಹಕ್ಕುಗಳ ಸಮಿತಿ ಮದ್ದೂರು ತಾಲೂಕು ಕಚೇರಿ ಹತ್ತಿರ ಪ್ರತಿಭಟನೆಯನ್ನು ಮಾಡಿದರು. 170 ಜನಕ್ಕೆ ಹಕ್ಕುಪತ್ರ ನೀಡುವ ವೇಳೆ ವೇದಿಕೆಯ ಮೇಲೆ ಕೆಂಪಮ್ಮ ಎಂಬ ಮಹಿಳೆ ನನಗೂ ಮನೆಯಿಲ್ಲ, ನನಗೂ ಒಂದು ಹಕ್ಕುಪತ್ರ ಕೊಡಿ ಎಂದು ಕೇಳಲು ಹೋದಾಗ ಕಪಾಳ ಮೋಕ್ಷ ಮಾಡಿರುವ ಸಚಿವ ಸೋಮಣ್ಣ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಬಡ ಕುಟುಂಬದಿಂದ ಬಂದ ಕೆಂಪಮ್ಮ ನಿವೇಶನ ಹಕ್ಕುಪತ್ರ ಕೇಳಲು ಸಚಿವರ ಬಳಿ ಹೋದಾಗ ಮಹಿಳೆ ಎಂಬ ಸೌಜನ್ಯ ಮರೆತು ದೌರ್ಜನ್ಯ ಪ್ರದರ್ಶನ ಮಾಡಿರುವುದು ಖಂಡನೀಯ. ಈ ದೃಶ್ಯ ಎಲ್ಲ ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು. ಇಂತಹ ದಬ್ಬಾಳಿಕೆ ಖಂಡನೀಯವೆಂದು ದಲಿತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಆರ್ ಕೃಷ್ಣರವರು ಆಕ್ರೋಶ ವ್ಯಕ್ತಪಡಿಸಿದರು ಮತ್ತು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಜಿಲ್ಲಾ ಕಾರ್ಯದರ್ಶಿ ಅಂಬುಜಿ ವಿಜೇಂದ್ರ ಕುಮಾರ್, ಶಿವಲಿಂಗಯ್ಯ, ಭಾನುಪ್ರಕಾಶ್, ಶ್ರೀಕಂಠ, ನಾಗಮ್ಮ ಈ ವೇಳೆ ಹಾಜರಿದ್ದರು. ವರದಿ ಶ್ರೀನಿವಾಸ್, ಮಂಡ್ಯ. ಚಾಮರಾಜನಗರ ಜಿಲ್ಲೆಯ ಒಂದು ಕಾರ್ಯಕ್ರಮದಲ್ಲಿ ವಿ ಸೋಮಣ್ಣನವರು ವೇದಿಕೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಕೆಂಪಮ್ಮ ಅಂತಕ್ಕಂಥ ಒಬ್ಬ ಮಹಿಳೆ ತಮ್ಮ ಅಹವಾಲುವನ್ನು, ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿಕ್ಕೆ ಹೋಗ್ತಾರೆ. ಆದರೆ ಪೊಲೀಸರು ಆಕೆಯನ್ನು ಬಿಡಲ್ಲ. 170 ಜನರಿಗೆ ಹಕ್ಕುಪತ್ರವನ್ನು ಹಂಚಿಕೆಯನ್ನು ಮಾಡ್ತಾ ಇರ್ತಾರೆ. ನನಗೆ ಹಕ್ಕುಪತ್ರ ಬೇಕು, ನನಗೆ ನಿಜವಾಗಿ ನಾನು ಸಮಸ್ಯೆಲಿದ್ದೇನೆ, ನನಗೆ ಹಕ್ಕುಪತ್ರ ಬೇಕು ಅಂತೇಳಿ ಆಯಮ್ಮ ನನಗೆ ಸಮಸ್ಯೆ ಇದೆ ಅಂತೇಳಿ ಒಂದು ಅಹವಾಲವನ್ನು ಕೊಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ವಿ ಸೋಮಣ್ಣನವರು ಏಕಾಏಕಿ ಕಪಾಲಕ್ಕೆ ಹೊಡೆದು ಆ ಮಹಿಳೆಯನ್ನು ಕೆಳಕ್ಕೆ ಬೀಳಿಸ್ತಾರೆ. ಈ ಒಂದು ಮಹಿಳೆಯರ ಬಗ್ಗೆ ಗೌರವ ಇಲ್ಲದೆ ನಡ್ಕೊಂಡಿರ್ತಕ್ಕಂಥ ಈ ಪ್ರಕ್ರಿಯೆ ಏನಿದೆ ಇದು ತುಂಬಾ ಖಂಡನೀಯವಾದಂಥ. ಮಹಿಳೆಯರ ಮೇಲಿನ ದೌರ್ಜನ್ಯ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ರೀತಿಯಂತ ಮಹಿಳೆಯರ ಬಗ್ಗೆಯಲ್ಲಿ, ದಲಿತರ ಬಗ್ಗೆಯಲ್ಲಿ, ಹಿಂದುಳಿದರ ಬಗ್ಗೆಯಲ್ಲಿ ಯಾವುದೇ ರೀತಿಯಂತ ಗೌರವ ಇಲ್ಲ ಅಂತಕ್ಕಂಥದನ್ನ ಎತ್ತಿ ತೋರಿಸ್ತಾ ಇದೆ. ಆಯಮ್ಮ ಒಂದು ಮಹಿಳೆಯಾಗಿ ನಾನು ಇರಲಿಕ್ಕೆ ಒಂದು ಸೂರು ಬೇಕು, ನನಗೆ ಒಂದು ನಿವೇಶನ ಬೇಕು, ಆ ಹಕ್ಕು ನನಗಿದೆ. ಮೂಲಭೂತ ಸೌಕರ್ಯದಲ್ಲಿ ಒಂದಾದ ವಸತಿ ಕೂಡ ನನ್ನ ಹಕ್ಕು, ನಾನು ಕೇಳಬೇಕು, ನನ್ನ ಹಕ್ಕುಪತ್ರವನ್ನು ಪಡ್ಕೊಳ್ಬೇಕು ಅಂತ ಅನ್ನುವಂಥ ಸಂದರ್ಭದಲ್ಲಿ ಆ ಮಹಿಳೆ ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಮಹಿಳೆ ಮೇಲೆ ಇವತ್ತು ಹಲ್ಲೆಯನ್ನು ಮಾಡ್ತಾರೆ. ಹಲ್ಲೆ ಮಾಡಿದಂಥದ್ದು ಇಡೀ ರಾಜ್ಯದಲ್ಲಿ ಈ ಸುದ್ದಿ ವೈರಲ್ ಆಗಿದೆ, ಮಾಧ್ಯಮದಲ್ಲಿ ಪ್ರಕಟಣೆಯಾಗಿದೆ. ಆಕೆಗೆ ಬೆದರಿಕೆಯನ್ನು ಒಡ್ಡಿದ್ದಾರೆ. ಆ ಬೆದರಿಕೆಯನ್ನು ಒಡ್ಡಿ ಆಕೆ ಕೈಲಿ ಮತ್ತೆ ಒಂದು ಹೇಳಿಕೆಯನ್ನು ಕೊಡಿಸ್ತಾರೆ. ನನ್ನ ಮೇಲೆ ದೌರ್ಜನ್ಯ ಆಗಿಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೊಡಿಸ್ತಾರೆ. ಅದೇ ರೀತಿಯಲ್ಲಿ ವಸತಿ ಸಚಿವ ಸೋಮಣ್ಣರವರು ಎಚ್ಚೆತ್ಕೊಂಡು ಮಾಧ್ಯಮಗಳಲ್ಲಿ ಇನ್ನೊಂದು ರೀತಿ ಕ್ಷಮೆಯನ್ನ ಕೇಳ್ತಾರೆ. ಏನು ಅಂತ ಹೇಳಿದ್ರೆ, ನಾನು ಮಹಿಳೆಯರ ಬಗ್ಗೆ ಅಪಾರವಾದಂಥ ಗೌರವ ಇದೆ, ನಾನು ಮಹಿಳೆಯರನ್ನ ಗೌರವಿಸ್ತೀನಿ, ಆಕೆಗೆ ಹೊಡೆದಿಲ್ಲ, ನಾನು ಬರೀ ತಳ್ಳುತ್ತಷ್ಟೇ ಅಂತ ಅನ್ನುವಂಥದ್ರ ಮಾತನ್ನು ಅವರು